ಅತಿ ಸಿಟ್ಟಿನವರು ಹಾಗೂ ಕೃಪಣರು ಹೆಚ್ಚಾಗ್ತಾರೆ. ಈ ಸಲ ಕೀಟ ಬಾಧೆ, ಕೀಟ ಉಲ್ಬಣ ಜಾಸ್ತಿ ಆಗ್ತದೆ. ಮಳೆ ಸಾಧಾರಣ, ವ್ಯಾಪಾರಸ್ಥರಿಗೆ ಮಧ್ಯಮ ಫಲ. ಮಳೆ ಬೆಳೆ ಫಲ ಸಸ್ಯಗಳು ಖಂಡ ಮಂಡಳವಾಗುತ್ತವೆ. ಆಡಂಬರ ಜೀವನ ನಡೆಸುವ ಜನರಿಗೆ ಸಾಲ ಬಾಧೆ ಎದುರಾಗಲಿದೆ. ಧರ್ಮಗಳ ನಡುವೆ ಕಿತ್ತಾಟವಾಗಲಿದೆ. ಗಡಿ ಕಾಯುವ ಯೋಧರಿಗೆ ನೋವಿದೆ. ಆಹಾರ ಪದಾರ್ಥಗಳಾದಂತಹ ಸಕ್ಕರೆ, ಬೆಣ್ಣೆ, ಕುಸುಬೆ ಬೆಲೆ ಹೆಚ್ಚಾಗಲಿದೆ. ಹೀಗೆಂದು ಬಸವನಾಡು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊಳೆ ಬಬಲಾದಿ ಚಂದ್ರಗಿರಿ ಶ್ರೀ ಸದಾಶಿವ ಮುತ್ಯ ಈ ವರ್ಷದ ಕಾಲಜ್ಞಾನ ಭವಿಷ್ಯ ನುಡಿದಿದ್ದಾರೆ. ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಸಸಿ ಎಲ್ಲ ಖಂಡಮಂಡಲ ಆಕತಿ. ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು, ಮುಂದೆ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತಾವು. ಅವರವರಲ್ಲೇ ಕಾಲಿಳಿಯುವಂತ ಜನ ಹೆಚ್ಚಾಗ್ತಾರೋ. ಬನ್ನಿ, ಬರುವ ವರ್ಷದಲ್ಲಿ ಈ ಭೂಮಿಯ ಮೇಲೆ, ಅದರಲ್ಲೂ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಏನೆಲ್ಲ ಆಗಲಿದೆ ಅನ್ನುವ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ಪಡೆಯೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ. ಕ್ರೋಧಿನಾಮ ಸಂವತ್ಸರದಲ್ಲಿ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ. ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ. ಸದಾಶಿವ ಮತ್ಯಾರ ಮಠದಲ್ಲಿ ನುಡಿಯಲಾಗುವ ಕಾಲಜ್ಞಾನ ಭವಿಷ್ಯ ನಿಜವಾಗುತ್ತದೆ ಎಂದು ಈ ಕಾರ್ಯಕ್ರಮ ವೀಕ್ಷಿಸಲು ಕರ್ನಾಟಕವಷ್ಟೇ ಅಲ್ಲದೆ ನೆರೆಯ ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸಿ ಇದನ್ನ ಕೇಳುತ್ತಾರೆ. ಅದರಂತೆ ಈ ವರ್ಷದ ಕಾಲಜ್ಞಾನಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾಗಿದ್ದರು. ಶ್ರೀಮಠದ ಪೀಠಾಧಿಪತಿಗಳು ಮತ್ತು ಕಾರಣಿಕರು ಆಗಿರುವ ಈ ಬಾರಿಯೂ ಕಾಲಜ್ಞಾನದ ಭವಿಷ್ಯ ನುಡಿದಿದ್ದು, ಕ್ರೋಧಿನಾಮ ಸಂವತ್ಸರದಲ್ಲಿ ಕೋಪ ಹೆಚ್ಚಾಗುತ್ತದೆ, ಸಿಟ್ಟಿನವರು ಹೆಚ್ಚಾಗುತ್ತಾರೆ, ಬೆಳೆಗಳಿಗೆ ಕೀಟದ ಬಾಧೆ ಹೆಚ್ಚಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಈ ಬಾರಿ ಮಳೆ ಸಾಧಾರಣವಾಗಲಿದೆ, ವ್ಯಾಪಾರಸ್ಥರಿಗೆ ಮಧ್ಯದ ಫಲವಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಮಳೆ ಬೆಳೆ ಫಲ ಸಸ್ಯಗಳು ಖಂಡಮಂಡಳಾಗುತ್ತವೆ. ಶಿಶುಗಳಿಗೆ ಆರೋಗ್ಯ ಬಾಧೆ ಹೆಚ್ಚಾಗುತ್ತದೆ. ಕುಲ ಮತ್ತು ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗಲಿದೆ. ದವಸ ಧಾನ್ಯಗಳು, ರಸಗಳು ಮಾರಾಟವಾಗುತ್ತವೆ. ಉತ್ತರ ಭಾಗಕ್ಕೆ ಬರಗಾಲ ಮತ್ತು ಕೆಡಕು ಉಂಟಾಗಲಿದೆ ಎಂದು ನುಡಿದಿದ್ದಾರೆ. ದೊಡ್ಡ ಮಹಾಜನರ ಯೋಗ ಅಳೆಯಲಿದೆ. ಅಲ್ಲಲ್ಲಿ ರಾಜಕೀಯ ಗೊಂದಲಗಳು ಉಂಟಾಗುತ್ತದೆ ಎಂದು ಕೂಡ ಉಲ್ಲೇಖಿಸಿದ್ದಾರೆ. ಅವರವರಲ್ಲಿಯೇ ಕಾಲು ಎಳೆಯುವವರು ಹೆಚ್ಚಾಗಲಿದ್ದಾರೆ. ನಮ್ಮ ಜನರೇ ನಮಗೆ ಮೋಸ ಮಾಡಲಿದ್ದಾರೆ. ಹಿಂದಿನಿಂದ ಚೂರಿ ಹಾಕುವ ಜನ ಹೆಚ್ಚಾಗಲಿದ್ದಾರೆ. ಆಡಂಬರ ಜೀವನ ನಡೆಸುವ ಜನರಿಗೆ ಸಾಲ ಬಾಧೆ ಎದುರಾಗಲಿದೆ. ಸಾಲ ಕೊಟ್ಟವರು ಸಾಲ ತೆಗೆದುಕೊಂಡವರು ಹಿಂದೆ ಬೆನ್ನು ಬಿದ್ದು ಹಲವಾರು ಆತ್ಮಹತ್ಯೆಗಳು ಆಗುವ ಸಂಭವ ಕೂಡ ಇದೆ. ಆಹಾರ ಪದಾರ್ಥಗಳಾದ ಸಕ್ಕರೆ, ಬೆಣ್ಣೆ, ಕುಸುಬೆ ಬೆಲೆ ಹೆಚ್ಚಾಗುತ್ತದೆ ಎಂದು ಅವರು ಹೇಳಿದ್ದು, ಈ ಬಾರಿ ಕಬ್ಬು ಬೆಳೆಯುವ ಇಳುವರಿ ಕುಸಿತ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಕ್ಕರೆ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲದೆ ಹೈನೋದ್ಯಮದಲ್ಲಿಯೂ ಉತ್ಪಾದನೆ ಕುಸಿಯಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ. ಇದಾದ ನಂತರ ಭಯೋತ್ಪಾದನೆ, ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಅಂತ ಹೇಳುತ್ತೆ. ನೆನಪಿರ್ಲಿ, ಎಚ್ಚರಿರ್ಲಿ. ಎಣ್ಣೆ ಪದಾರ್ಥಗಳ ಉತ್ಪಾದನೆ ಮೇಲೂ ಮಳೆಯ ಪರಿಣಾಮ ಉಂಟಾಗಲಿದ್ದು, ಅವುಗಳ ಬೇಡಿಕೆ ಹೆಚ್ಚಾಗಿ ಬೆಲೆ ಏರಿಕೆ ಉಂಟಾಗುವ ಮುನ್ಸೂಚನೆ ಈ ಬಾರಿಯ ಕಾಲಜ್ಞಾನ ಭವಿಷ್ಯದಲ್ಲಿ ಅಡಗಿದೆ ಎಂದು ಹೇಳಲಾಗುತ್ತಿದೆ. ಧರ್ಮಗಳ ನಡುವೆ ಕಿತ್ತಾಟ. ಹೌದು, ಧರ್ಮಗಳ ನಡುವೆ ಬರೀ ಭಾರತದಲ್ಲಿ ಅಲ್ಲದೆ ವಿಶ್ವಾದ್ಯಂತ ಕಿತ್ತಾಟಗಳಾಗಲಿವೆ. ಉತ್ತಮ ಮತ್ತು ಅರ್ಹ ವ್ಯಕ್ತಿಯ ಮರ್ದನವಾಗುತ್ತದೆ. ಗಡಿ ಕಾಯುವ ಯೋಧರಿಗೆ ನೋವಿದೆ ಎಂದು ಹೇಳುವ ಮೂಲಕ ಈ ವರ್ಷದ ಎದುರಾಗಬಹುದಾದಂತಹ ಧರ್ಮದಂಗಲ್ ಹಾಗೂ ಖ್ಯಾತ ವ್ಯಕ್ತಿಗೆ ಕಂಟಕವಿದೆ ಎಂದು ಕೂಡ ನುಡಿದಿದ್ದಾರೆ. ಅಲ್ಲದೆ ಗಡಿಯಲ್ಲಿ ಘರ್ಷಣೆ ಅಥವಾ ಯುದ್ಧ ಭೀತಿಯ ಬಗ್ಗೆಯೂ ಕಾರಣಿಕರು ಮುನ್ಸೂಚನೆಯನ್ನ ನೀಡಿದ್ದಾರೆ. ಇದೇ ವೇಳೆ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಗೆ ಗೆಲುವಾಗುತ್ತದೆ. ಈ ಬಾರಿ ಕಣ್ಣಿನ ಕಾಯಿಲೆಗಳು ಹೆಚ್ಚಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಹಲವಾರು ರಾಜ್ಯಗಳಲ್ಲಿ, ನಗರಗಳಲ್ಲಿ ಗೊತ್ತಿಲ್ಲದಂತಹ ಮತ್ತೊಂದು ವೈರಸ್ ಕಾಣಲಿದೆ. ಇದರಿಂದ ಮತ್ತೆ ಜನರಲ್ಲಿ ಆಕ್ರಂದನ, ಹೆದರಿಕೆ ಉಂಟಾಗಲಿದೆ. ಶಾಂತಿ, ನೆಮ್ಮದಿ, ಭಯೋತ್ಪಾದನೆ, ಪ್ರಾಕೃತಿಕ ವಿಪತ್ತು ಈ ವರ್ಷದ ಭವಿಷ್ಯವಾಗಿದೆ. ಈ ಮಧ್ಯೆ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ, ಶಾಂತಿ ಮತ್ತು ಯಶಸ್ಸು ಸಿಗಲಿದೆ. ನಂತರ ಭಯೋತ್ಪಾದನೆ ಮತ್ತು ನೈಸರ್ಗಿಕ ಎದುರಾಗಬಹುದೆಂಬುದು ಹೊಸ ತಿಳಿಯನ್ನ ಎಂದು ಕಾರಣಿಕರು ಮಾರ್ಮಿಕವಾಗಿ ಭವಿಷ್ಯವನ್ನ ನುಡಿದಿದ್ದಾರೆ.
ಇದರ ಜೊತೆಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿವೆ. ಭೂಕಂಪ ಉಂಟಾಗಲಿದ್ದು ಅಲ್ಲಲ್ಲಿ ಸುನಾಮಿಗಳು ಮತ್ತೆ ಕಾಣಲಿವೆ. ಇದರಿಂದ ಹಲವಾರು ಜನರು ತಮ್ಮ ಜಾನುವಾರುಗಳನ್ನ, ಮನೆ ಮಠಗಳನ್ನ ಹಾಗೂ ಆಸ್ತಿಯನ್ನ, ಮನೆಯನ್ನ ಕಳೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇದೆ. ಬರೀ ಭಾರತದಲ್ಲಿ ಅಲ್ಲದೆ ವಿಶ್ವಾದ್ಯಂತ ಇಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಲಿದೆ. ಸ್ವಾಮೀಜಿಯವರು ವಿನಾಶ ವರ್ಷ ಎಂದೇ ಇದನ್ನ ಕರೆದಿದ್ದಾರೆ. ದೇಶಗಳ ನಡುವೆ ಜೈವಿಕ ಶಸ್ತ್ರಾಸ್ತ್ರಗಳಿಂದ ದಾಳಿಯಾಗಲಿದೆ. ನ್ಯೂಕ್ಲಿಯರ್ ಬಾಂಬ್ಗಳು ಅಲ್ಲಲ್ಲಿ ಬೀಳುವ ಸಾಧ್ಯತೆ ಇದೆ. ಇದೊಂದು ಕತ್ತಲೆಯ ವರ್ಷ ಆಗಲಿದೆ ಎಂದು ಕೂಡ ಅವರು ಹೇಳಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅತಿಯಾದ ಬಿಸಿಲಿನಿಂದ ಸಾವಿರಾರು ಜನರು ಸಾವನ್ನಪ್ಪಲಿದ್ದಾರೆ. ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದಂತಹ ಹಿಮಾಲಯ ಪ್ರದೇಶಗಳಲ್ಲಿ ಭೀಕರ ಪ್ರವಾಹಕ್ಕೆ ತುತ್ತಾಗಲಿದೆ. ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಸಸಿ ಎಲ್ಲ ಖಂಡಮಂಡಲ ಆಕತಿ. ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು, ಮುಂದೆ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತಾವು. ಅವರವರಲ್ಲೇ ಕಾಲಿಳಿಯುವಂತ ಜನ ಹೆಚ್ಚಾಗ್ತಾರೋ. ಸ್ನೇಹಿತರೆ, ಈ ಸ್ವಾಮಿಗಳು ನುಡಿದಂತಹ ಭವಿಷ್ಯಗಳು ಹೆಚ್ಚಾಗಿ ನಿಜವಾಗಲಿದೆ. ಆದರೆ ನಂಬುವುದು ಬಿಡುವುದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾವು ಅವರ ನುಡಿದ ಮಾತುಗಳನ್ನ ಇಲ್ಲಿ ಹೇಳಿದ್ದೇವೆ ಹೊರತು ನಮ್ಮದೇ ಯಾವುದೇ ತರ್ಕವನ್ನ ಇಲ್ಲಿ ಇಟ್ಟಿಲ್ಲ. ಇದೇ ಕಾರಣ ಯಾವುದೇ ಒಂದು ಭವಿಷ್ಯವನ್ನ ನಂಬುವ ಮೊದಲು ನಿಮ್ಮ ತರ್ಕವನ್ನ ಇಡುವುದು ಅಷ್ಟೇ ಮುಖ್ಯವಾಗಿದೆ. ಏನೇ ಆಗಲಿ, ಹೇಗೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾವು ಕೂಡ ನಮ್ಮ ತಂಡದ ಪರವಾಗಿ ಆಶಿಸಲು ಬಯಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಹೆಚ್ಚಾಗ್ತಾರೆ. ಈ ಸಲ ಕೀಟ ಬಾಧೆ, ಕೀಟ ಉಲ್ಬಣ ಜಾಸ್ತಿ ಆಗ್ತದೆ. ಮಳೆ ಸಾಧಾರಣ, ವ್ಯಾಪಾರಸ್ಥರಿಗೆ ಮಧ್ಯಮ ಫಲ. ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲದ ಬಾಧೆ ಜಾಸ್ತಿ ಆಗ್ತದ. ತೇಜಿನ ಯಾವ್ಯಾಕಪ್ಪ ಸಕ್ರಿ, ಬೆಣ್ಣಿ, ಶೇಂಗಾ, ಕುಸುಬಿ